ಈಸಿ ತುಳು ಚಾನೆಲ್ಗೆ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾವು ತುಳುವಿನಲ್ಲಿ ಸಾಮಾನ್ಯ ವರ್ತಮಾನ ಕಾಲದಲ್ಲಿ ಪ್ರಶ್ನಾರ್ಥಕ ವಾಕ್ಯಗಳನ್ನು ಮತ್ತು ತುಳುವಿನಲ್ಲಿ 1ರಿಂದ 20ರವರೆಗಿನ ಸಂಖ್ಯೆಗಳನ್ನು ಕಲಿತೆವು. ಇವತ್ತು ಇನ್ನುಳಿದ ಸಂಖ್ಯೆಗಳನ್ನು ಕಲಿಯುವ. ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿರಿ. ಮೊದಲಿಗೆ 1ರಿಂದ 20ರವರೆಗಿನ ಸಂಖ್ಯೆಗಳನ್ನು ಮತ್ತೊಮ್ಮೆ ನೋಡುವ. ಒಂಜಿ ಅಂದರೆ 1, 2, 2, ಮೂಜಿ 3, 4, 4, ಐನು 5, ಆಜಿ 6, 7, 7, ಎಣ್ಮ 8, ಒರುಂಬ 9, 10, 10, ಪತ್ತೊಂಜಿ 11, 12, 12, ಪದಿಮೂಜಿ 13, 14, 14, ಪದಿನೈನು 15, ಪದಿನಾಜಿ 16, ಪದಿನೇಳು 17, ಪದಿನೆನ್ಮ 18, ಪದಿನೊರುಂಬ 19, ಇರುವ 20, ಇರುವತ್ತೊಂಜಿ 21, ಇರುವತ್ತೆರಡು 22, ಇರುವತ್ತಮೂಜಿ 23, ಇರುವತ್ತನಾಲು 24, ಇರುವತ್ತೈನು 25, ಇರುವತ್ತಾಜಿ 26, ಇರುವತ್ತೇಳು 27, ಇರುವತ್ತೆಣ್ಮ 28, ಇರುವತ್ತೊರುಂಬ 29, ಮುಪ್ಪ 30, ಮುಪ್ಪತ್ತೊಂಜಿ 31, ಮುಪ್ಪತ್ತೆರಡು 32 ಹೀಗೆ ಮುಂದುವರಿತದೆ. ಮುಪ್ಪತ್ತೊರುಂಬ 39, ನಲ್ಪ 40, ನಲ್ಪತ್ತೊಂಜಿ 41, ನಲ್ಪತ್ತೆರಡು 42, ನಲ್ಪತ್ತೊರುಂಬ 49, ಐವ 50, ಐವತ್ತೊಂಜಿ 51, ಐವತ್ತೆರಡು 52, ಐವತ್ತೊರುಂಬ 59, ಅಜಿಪ 60, ಅಜಿಪತ್ತೊಂಜಿ 61, ಅಜಿಪತ್ತೆರಡು 62, ಅಜಿಪತ್ತೊರುಂಬ 69, ಎಲ್ಪ 70, ಎಲ್ಪತ್ತೊಂಜಿ 71, ಎಲ್ಪತ್ತೆರಡು 72, ಎಲ್ಪತ್ತೊರುಂಬ 79, ಎನ್ಪ 80, ಎನ್ಪತ್ತೊಂಜಿ 81, ಎನ್ಪತ್ತೆರಡು 82, ಎನ್ಪತ್ತೊರುಂಬ 89, ಸೊನ್ಪ 90, ಸೊನ್ಪತ್ತೊಂಜಿ 91, ಸೊನ್ಪತ್ತೆರಡು 92, ಸೊನ್ಪತ್ತೊರುಂಬ 99, ನೂದು 100, ನೂತ ಒಂಜಿ 101, ನೂತರಡ್ಡು 102, ನೂತ ಪತ್ತು 110, ನೂತ ಸೊನ್ಪ 190, ಇರ್ನೂದು 200, ಇರ್ನೂತ ಒಂಜಿ 201, ಇರ್ನೂತ ಸೊನ್ಪ 290, ಮುನ್ನೂದು 300, ನಾಲ್ನೂದು 400, ಐನೂದು 500, ಆಜಿನೂದು 600, ಏಳ್ನೂದು 700, ಎನ್ಮನೂದು 800, ಒರುಂಬನೂದು 900, ಸಾರ 1000, ಸಾರತ್ತ ಒಂಜಿ 1001, ಸಾರತ್ತ ಎನ್ಮನೂದು 1800, ಪತ್ತು ಸಾರ 10,000, ಲಕ್ಷ ಲಕ್ಷ 10 ಲಕ್ಷ 10 ಲಕ್ಷ, ಕೋಟಿ ಕೋಟಿ. ಇವಿಷ್ಟು ತುಳುವಿನಲ್ಲಿರುವ ಸಂಖ್ಯೆಗಳು. ಈಗ ನಾವು ಸಂಖ್ಯೆಗಳನ್ನು ಉಪಯೋಗಿಸಿ ಕೆಲವು ವಾಕ್ಯಗಳನ್ನು ನೋಡುವ. ರಡ್ಡು ಕೈ 2 ಕೈಗಳು. ಆಯ ದಿನಕ್ಕೂ 10 ಗಂಟೆ ಬೆನ್ಪೆ, ಅವನು ದಿನಕ್ಕೆ 10 ಗಂಟೆ ದುಡಿಯುತ್ತಾನೆ. ಆಯ ವಾರಗೂ 5 ದಿನ ಬೆನ್ಪೆ, ಅವನು ವಾರಕ್ಕೆ 5 ದಿನ ದುಡಿಯುತ್ತಾನೆ. 10 ಕಿಲೋ ಅರಿ 10 kg ಅಕ್ಕಿ. ಯಾನು 2 ಗಂಟೆ ಕಾಪುವೆ, ನಾನು 2 ಗಂಟೆ ಕಾಯುತ್ತೇನೆ.
ತುಳುವಿನಲ್ಲಿ ಮಾತನಾಡುವಾಗ ಯಾವುದೇ ವಸ್ತು ಅಥವಾ ನಪುಂಸಕ ನಾಮಪದಗಳ ಸಂಖ್ಯೆಯನ್ನು ಹೇಳುವಾಗ ಅವುಗಳಿಗೆ ಬಹುವಚನ ಪ್ರತ್ಯಯ ಸೇರಿಸುವ ಅಗತ್ಯ ಇಲ್ಲ. ಉದಾಹರಣೆಗೆ, ಇಲ್ಲು ಅಂದರೆ ಮನೆ, ಇಲ್ಲಲು ಅಂದರೆ ಮನೆಗಳು, ನಾಲ್ ಇಲ್ಲು ಅಂದರೆ 4 ಮನೆಗಳು. ಸಾಮಾನ್ಯವಾಗಿ ನಾವು ನಾಲ್ ಇಲ್ಲಲು ಅಂತ ಹೇಳುವುದಿಲ್ಲ, ನಾಲ್ ಇಲ್ಲು ಅಂತಲೇ ಹೇಳ್ತಾರೆ. ಇನ್ನೊಂದು ಉದಾಹರಣೆ, ಕೈ ಅಂದರೆ ಕನ್ನಡದಲ್ಲಿ ಕೂಡ ಕೈ, ಕೈಕುಲು ಅಂದರೆ ಕೈಗಳು, ರಡ್ಡ್ ಕೈ ಅಂದರೆ 2 ಕೈಗಳು, ಎಂಕ್ ರಡ್ಡ್ ಕೈ ಉಂಡು ನನಗೆ 2 ಕೈಗಳಿವೆ. ತುಳುವಿನಲ್ಲಿ ನನಗೆ 2 ಕೈಗಳಿವೆ ಅಂತ ಹೇಳಲಿಕ್ಕೆ ಯಾವತ್ತೂ ಎಂಕ್ ರಡ್ಡ್ ಕೈಕುಲು ಉಲ್ಲ ಅಂತ ಹೇಳುವುದಿಲ್ಲ, ಎಂಕ್ ರಡ್ಡ್ ಕೈ ಉಂಡು ಅಂತಲೇ ಹೇಳುತ್ತಾರೆ. ಮೇಜಿದ ಮಿತ್ತ 2 ಪುಸ್ತಕ ಉಂಡು, ಮೇಜಿನ ಮೇಲೆ 2 ಪುಸ್ತಕಗಳಿವೆ. ಎಂಕ್ಲಡ 10 ತಾರೆ ಉಂಡು, ನಮ್ಮ ಹತ್ತಿರ 10 ತೆಂಗಿನ ಮರಗಳಿವೆ. ಸರಿ, ಈಗ ಮನುಷ್ಯರ ಬಗ್ಗೆ ಮಾತನಾಡುವಾಗ ಸಂಖ್ಯೆಗಳನ್ನು ಹೇಗೆ ಹೇಳುತ್ತಾರೆ ನೋಡುವ. ಒಂಜಿ ಅಂದರೆ 1, ಇದು ನಪುಂಸಕ ನಾಮಪದಗಳು ಅಥವಾ ವಸ್ತುಗಳಿಗೆ ಉಪಯೋಗಿಸುವುದು. ಒರಿಯೆ ಅಥವಾ ಒರಿ ಅಂದರೆ ಒಬ್ಬ, ಇದು ಪುಲ್ಲಿಂಗ ನಾಮಪದಗಳಿಗೆ ಉಪಯೋಗಿಸಲಾಗುತ್ತದೆ. ಒರ್ತಿ ಅಂದರೆ ಒಬ್ಬಳು, ಇದು ಸ್ತ್ರೀಲಿಂಗ ನಾಮಪದಗಳಿಗೆ ಉಪಯೋಗಿಸಲಾಗುತ್ತದೆ. ಇರುವೆರು ಇಬ್ಬರು, ಮೂವೆರು ಮೂವರು, ನಾಲ್ವೆರ್ ನಾಲ್ವರು, ಐವೆರು ಐವರು, 6 ಜನ 6 ಮಂದಿ, 7 ಜನ 7 ಮಂದಿ, ಎನ್ಮ ಜನ 8 ಮಂದಿ, 9 ಜನ 9 ಮಂದಿ, 10 ಜನ 10 ಮಂದಿ. 5ರ ನಂತರ ಸಂಖ್ಯೆಗಳಿಗೆ ಜನ ಶಬ್ದವನ್ನು ಸೇರಿಸಬೇಕು. ನಾವು ಆಜೇರ್, ಏಳ್ವೇರ್, ಎನ್ಮೇರ್, ಒರಂಬೇರ್ ಅಂತಲೂ ಹೇಳ್ಬೋದು, ಆದರೆ ಅದನ್ನು ಅಷ್ಟಾಗಿ ಉಪಯೋಗಿಸುವುದಿಲ್ಲ. ಹಾಗೆ ಇರುವೇರು, ಮೂವೇರು, ನಾಲ್ವೇರು, ಐವೇರು ಅಂತ ಹೇಳೋ ಬದಲಿಗೆ 2 ಜನ, 3 ಜನ, 4 ಜನ, 5 ಜನ ಅಂತಲೂ ಹೇಳ್ಬೋದು. ತುಳುವಿನಲ್ಲಿ ಪತ್ತೇರ್ ಅಂತಲೂ ಉಪಯೋಗಿಸುತ್ತಾರೆ, ಆದರೆ ಅದು ಕೇವಲ 10 ಜನ ಅನ್ನೋ ಅರ್ಥ ಕೊಡುವುದಿಲ್ಲ, ಬದಲಿಗೆ 10 ಸಮಸ್ತರು ಅಥವಾ ಊರಿನ ಹಿರಿಯರು ಎಂಬ ಅರ್ಥ ಕೊಡುತ್ತದೆ. ಈಗ ಕೆಲವು ವಾಕ್ಯಗಳನ್ನು ನೋಡುವ. ಒರಿಯೆ ಬರ್ಪೆ ಒರಿಯೆ ಪೋಪೆ, ಒಬ್ಬನು ಬರುತ್ತಾನೆ ಒಬ್ಬನು ಹೋಗುತ್ತಾನೆ. ಒರಿ ಕಲುವೆ, ಒಬ್ಬ ಕಳ್ಳ. ಆಯ ಒರಿ ಸೊಬಗೆ, ಅವನು ಒಬ್ಬ ಸಭ್ಯ ವ್ಯಕ್ತಿ. ಅಕುಲು ಒರಿಯಡೊರಿ ಪಾತೆರುಜೇರ್, ಅವರು ಪರಸ್ಪರ ಮಾತನಾಡುವುದಿಲ್ಲ. ಒರಿಯಡೊರಿ ಅಂದರೆ ಪರಸ್ಪರ, ಒಬ್ಬರ ಹತ್ತಿರ ಒಬ್ಬರು. ಈ ಒರಿಯನ, ನೀನು ಒಬ್ಬನ. ಆಲು ಒರ್ತಿ ಪೊಣ್ಣು, ಅವಳು ಒಬ್ಬಳು ಹುಡುಗಿ. ಒಂಜಿ ಪುಚ್ಚೆ, ಒಂದು ಬೆಕ್ಕು. ಒಂಜಿ ಇಲ್ಲು, ಒಂದು ಮನೆ. ಅಕುಲು ಇರುವೆರು ದೇವಸ್ಥಾನಗೂ ಪೋಯೆರು, ಅವರು ಇಬ್ಬರು ದೇವಸ್ಥಾನಕ್ಕೆ ಹೋದರು. ಸರಿ, ಈಗ ತುಳುವಿನಲ್ಲಿ ಕ್ರಮಸೂಚಕ ಸಂಖ್ಯೆಗಳನ್ನು ಹೇಗೆ ಹೇಳುವುದೆಂದು ಕಲಿಯುವ. ಕ್ರಮಸೂಚಕ ಸಂಖ್ಯೆಗಳು ಯಾವುದೇ ವ್ಯಕ್ತಿ ಅಥವಾ ವಸ್ತುವಿನ ಸ್ಥಾನ ಅಥವಾ ಶ್ರೇಣಿಯನ್ನು ತಿಳಿಸಲು ಉಪಯೋಗಿಸಲ್ಪಡುತ್ತದೆ. ಕ್ರಮಸೂಚಕ ಸಂಖ್ಯೆಗಳನ್ನು ಮಾಡಲು ತುಳುವಿನಲ್ಲಿ ಸಂಖ್ಯೆಗಳಿಗೆ ಅನೆ ಎಂಬ ಪ್ರತ್ಯಯವನ್ನು ಸೇರಿಸಬೇಕು. ಒಂಜಿ ಪ್ಲಸ್ ಅನೆ ಒಂಜನೆ ಅಂದರೆ ಒಂದನೇ. ರಡ್ಡನೆ ಅಂದರೆ 2ನೇ. ಮೂಜನೆ 3ನೇ. ನಾಲನೆ 4ನೇ. ಐನನೆ 5ನೇ. ಆಜನೆ 6ನೇ. ಏಳನೆ 7ನೇ. ಎನ್ಮನೆ 8ನೇ. ಒರುಂಬನೆ 9ನೇ. ಪತ್ತನೆ 10ನೇ. ಪತ್ತೊಂಜನೆ 11ನೇ. ಇರುವನೆ 20ನೇ. ಹೀಗೆ ಎಲ್ಲ ಸಂಖ್ಯೆಗಳಿಗೆ ಅನೆ ಪ್ರತ್ಯಯವನ್ನು ಸೇರಿಸಬೇಕು. ಆಲು ಒಂಜನೇ ಕ್ಲಾಸಡು ಕಲ್ಪುವಲ್, ಅವಳು 1ನೇ ಕ್ಲಾಸಿನಲ್ಲಿ ಕಲಿಯುತ್ತಾಳೆ. ತುಳುವಿನಲ್ಲಿ ಮೊದಲನೆಯ ಅಂತ ಹೇಳಲಿಕ್ಕೆ ಸುರುತ್ತ ಅಥವಾ ಕಡೀರ ಎಂಬ ಪದಗಳನ್ನು ಉಪಯೋಗಿಸಲಾಗುತ್ತದೆ. ಕಡೀರ ಮಗೆ ಅಥವಾ ಸುರುತ್ತ ಮಗೆ ಅಂದರೆ ಮೊದಲನೆಯ ಮಗ. ಒಂಜನೇ ಸ್ಥಾನ ಅಂದರೆ 1ನೇ ಸ್ಥಾನ. ಒಂಜನೇ ಕ್ಲಾಸು 1ನೇ ಕ್ಲಾಸು. ಒಂಜನೇ ನಂಬರ್ 1ನೇ ನಂಬರ್. ಒಂಜನೇ ಮಾಲಿಗೆ 1ನೇ ಮಾಲಿಗೆ. ಸುರುತ್ತ ತಿಂಗಳು ಮೊದಲನೇ ತಿಂಗಳು. ಸುರುತ್ತಾಯೆ ಮೊದಲನೆಯವನು. ಸುರುತ್ತಾಳು ಮೊದಲನೆಯವಳು. ಸುರುತ್ತವು ಮೊದಲನೆಯದು. ಸುರುತ್ತ ಬಾಲೆ ಮೊದಲನೇ ಮಗು.
ಮೂಜನೇ ಕ್ಲಾಸು ಮೂರನೇ ಕ್ಲಾಸು. ಮೂಜನೇ ಮಾಳಿಗೆ ಮೂರನೇ ಮಾಳಿಗೆ. ಮೂಜನೇ ತಾಯಿ ಮೂರನೆಯವನು. ನಾಲನೇ ತಾಳು ನಾಲ್ಕನೆಯವಳು. ಆಜನೆತ್ತವು ಆರನೆಯದು. ಸರಿ, ಈಗ ತುಳುವಿನಲ್ಲಿ ಕ್ರಿಯಾ ವಿಶೇಷಣ ಸಂಖ್ಯೆಗಳನ್ನು ಹೇಗೆ ಹೇಳುವುದು ಎಂದು ಕಲಿಯುವ. ವರ ಅಂದರೆ ಒಮ್ಮೆ. ರಡ್ಡು ಸರ್ತಿ ಅಂದರೆ 2 ಸಲ. ಮೂಜಿ ಸರ್ತಿ 3 ಸಲ. 4 ಸರ್ತಿ 4 ಸಲ. 10 ಸರ್ತಿ 10 ಸಲ. 100 ಸರ್ತಿ 100 ಸಲ. ತುಳುವಿನಲ್ಲಿ ಸಂಖ್ಯೆಗಳಿಗೆ ಸರ್ತಿ ಎಂಬ ಪದವನ್ನು ಸೇರಿಸಿದರೆ ಅದು ಕ್ರಿಯಾವಿಶೇಷಣ ಸಂಖ್ಯೆಯಾಗುತ್ತದೆ. ಒಮ್ಮೆ ಅಂತ ಹೇಳಲು ವರ ಅಥವಾ ಒಂಜಿ ಸರ್ತಿ ಎರಡನ್ನೂ ಉಪಯೋಗಿಸಬಹುದು. ವರ ಅಂದರೆ ಒಮ್ಮೆ. ಒಂಜಿ ಸರ್ತಿ ಅಂದರೆ 1 ಸಲ. ಆಯೆ ವಾರಗೊರ ಬರ್ಪೆ, ಅವನು ವಾರಕ್ಕೊಮ್ಮೆ ಬರುತ್ತಾನೆ. ಕೊಡೋರ ಪನ್ಪನ, ಇನ್ನೊಮ್ಮೆ ಹೇಳುತ್ತೀಯ. ರಡ್ಡು ಸರ್ತಿ ಓದುವೆ, 2 ಸಲ ಓದುತ್ತೇನೆ. ಸರಿ, ಈಗ ಹಣಕಾಸಿಗೆ ಸಂಬಂಧಪಟ್ಟ ಸಂಖ್ಯೆಗಳನ್ನು ಹೇಗೆ ಹೇಳುವುದಂತ ನೋಡುವ. 25 ಪೈಸೆ ಅಥವಾ 4 ಅಂದರೆ 25 ಪೈಸೆ ಅಥವಾ 4 ಆನೆ. 50 ಪೈಸೆ ಅಥವಾ ಎನ್ಮನೆ, 50 ಪೈಸೆ ಅಥವಾ 8 ಆನೆ. ಒಂಜಿ ರೂಪಾಯಿ 1 ರೂಪಾಯಿ. ಒಂಜೇ ಕಾಲ್ ರೂಪಾಯಿ 1 ಕಾಲು ರೂಪಾಯಿ. ಒಂಜರೆ ರೂಪಾಯಿ 1 ರೂಪಾಯಿ. ಒಂಜೇ ಮುಕ್ಕಾಲು ರೂಪಾಯಿ 1 ಮುಕ್ಕಾಲು ರೂಪಾಯಿ. 100 ರೂಪಾಯಿ 100 ರೂಪಾಯಿ. ಒಂಜರೆ ಸಾರ ರೂಪಾಯಿ 1 ಸಾವಿರ ರೂಪಾಯಿ. ರಡ್ಡರೆ ಸಾರ ರೂಪಾಯಿ 2 ಸಾವಿರ ರೂಪಾಯಿ. ಕಾಲು ಅಂದರೆ ಕಾಲು. ಅರೆ ಅಂದರೆ ಅರೆ. ಮುಕ್ಕಾಲು ಅಂದರೆ ಮುಕ್ಕಾಲು. ಸರಿ, ಈಗ ತುಳುವಿನಲ್ಲಿ ಸಮಯವನ್ನು ಹೇಗೆ ಹೇಳುವುದು ಅಂತ ನೋಡುವ. ಗಂಟೆ ರಡ್ಡಾಂಡು, ಗಂಟೆ 2 ಆಯಿತು. ರಡ್ಡೆ ಐನು 2 5. ರಡ್ಡೆ 10 2 10. ರಡ್ಡೆ ಕಾಲು 2 ಕಾಲು. ರಡ್ಡೆ ಇರುವ 2 20. ರಡ್ಡೆ 25 2 25. ರಡ್ಡರೆ 2 ರಡ್ಡು ನಲ್ಪ 2 40. ಕಾಲ್ ಕಮ್ಮಿ ಮೂಜಿ ಅಥವಾ ರಡ್ಡೆ ಮುಕ್ಕಾಲ್ 2 ಮುಕ್ಕಾಲು. ಮೂಜಿಗೂ 10 ನಿಮಿಷ ಉಂಡು ಅಥವಾ ರಡ್ಡೆ 5. 3ಕ್ಕೆ 10 ನಿಮಿಷ ಇದೆ ಅಥವಾ 2:50. ಮೂಜಿಗೂ 5 ನಿಮಿಷ ಉಂಡು ಅಥವಾ ರಡ್ಡೆ 55. 3ಕ್ಕೆ 5 ನಿಮಿಷ ಇದೆ ಅಥವಾ 2:55. ಮೂಜಿ 3. ಪತ್ತೆ ಇರುವ 10 20. ಕಾಲ್ ಕಮ್ಮಿ 12 ಅಥವಾ 11 ಮುಕ್ಕಾಲು 11 ಮುಕ್ಕಾಲು. ಈಗ ತುಳುವಿನಲ್ಲಿ ಕೆಲವು ವಾಕ್ಯಗಳನ್ನು ನೋಡುವ. ಗಂಟೆ ಏತಾಂಡು, ಗಂಟೆ ಎಷ್ಟಾಯಿತು. ನಾಳೆ ಪತ್ತಾಂಡು, 4:10 ಆಯಿತು. ಯಾನು 2 ಗಂಟೆ ಮುಟ ಕಾಪುವೆ, ನಾನು 2 ಗಂಟೆವರೆಗೆ ಕಾಯುತ್ತೇನೆ. ಯಾನು 2 ಗಂಟೆ ಕಾಪುವೆ, ನಾನು 2 ಗಂಟೆ ಕಾಯುತ್ತೇನೆ. ಆಯೆ ಒಂಜಿ ಗಂಟೆಗೆ ಬರ್ಪೆ, ಅವನು 1 ಗಂಟೆಗೆ ಬರುತ್ತಾನೆ. ಆಯೆ ಒಂಜಿ ಗಂಟೆಡು ಬರ್ಪೆ, ಅವನು 1 ಗಂಟೆಯಲ್ಲಿ ಬರುತ್ತಾನೆ. ಆಯೆ ಒಂಜಿ ಗಂಟೆದೊಲೈ ಬರ್ಪೆ, ಅವನು 1 ಗಂಟೆಯ ಒಳಗೆ ಬರುತ್ತಾನೆ. ಯಾನು ಏಪೊಲ ಕಾಂಡೆ 7 ಗಂಟೆಗೆ ಲಕ್ಕುವೆ, ನಾನು ಯಾವಾಗಲೂ ಬೆಳಗ್ಗೆ 7 ಗಂಟೆಗೆ ಏಳುತ್ತೇನೆ. ಎನ್ಮ ಗಂಟೆಗೆ ಶಾಲೆಗೆ ಪೋಪೆ, 8 ಗಂಟೆಗೆ ಶಾಲೆಗೆ ಹೋಗುತ್ತೇನೆ. ಸರಿ, ಇವತ್ತಿಗೆ ಇಷ್ಟು ಸಾಕು. ಮುಂದಿನ ವಿಡಿಯೋದಲ್ಲಿ ನಾವು ತುಳುವಿನಲ್ಲಿ ಅನಿಶ್ಚಿತ ಭವಿಷ್ಯತ್ ಕಾಲದ ಬಗ್ಗೆ ಕಲಿಯುವ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕೆಳಗೆ ಇರುವ ಲೈಕ್ ಬಟನನ್ನು ಒತ್ತಿರಿ. ಹಾಗೆ ಇನ್ನಷ್ಟು ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಷನ್ ಪಡೆಯಲು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿರಿ. ಬೇರೆ ಏನಾದರೂ ಸಲಹೆಗಳಿದ್ದರೆ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.